ಈಗ ಗಾಂಧಿನಗರದಲ್ಲಿ ನಮ್ಮ ಪರಿಸ್ಥಿತಿ ಏನು, ಈ ಮೊನ್ನೆ 10 ಗೇಟನ್ನು ಒಂದೇ ಸಲ ನೀರು ಬಿಟ್ಟು ಕದ್ರಾ ಜಲಾಶಯದಿಂದ ಬಿಟ್ಟಿದ್ದಾರಲ್ಲ, ಇಲ್ಲಿ ಇರುವಂತಹ ಸುಮಾರು 36 ಮನೆಗಳಲ್ಲಿ ಒಂದು ಮನೆಗಳು ಸಹ ಇಲ್ಲ. ಎಲ್ಲ ಮನೆಗಳು ಸಂಪೂರ್ಣವಾಗಿ ನಶಿಸಿ ಹೋಗಿದ್ದಾವೆ. ಅವರ ಟಿವಿ ಇರಬಹುದು, ಸಣ್ಣ ಮಟ್ಟಿಗೆ ಫ್ರಿಜ್ ಇರಬಹುದು, ಆಮೇಲೆ ಕಬಾರ್ಡ್ ಇರಬಹುದು, ಎಲ್ಲದೂ ನೆಲ ಸಮಾನ ಆಗಿದೆ. ಈ ಮೊದಲು 2019 ಇದೇ ಪರಿಸ್ಥಿತಿ ಬಂದಿತ್ತು, 2020ರಲ್ಲಿ ಪರಿಸ್ಥಿತಿ ಇದೇ ಬಂತು, 2021ರಲ್ಲಿ ಇದೇ ಪರಿಸ್ಥಿತಿ ಬಂತು. 2019ರಲ್ಲಿ ನಾವು ಅವರಿಗೆ ಕೇಳಿದ್ವಿ ಈ ಪರಿಸ್ಥಿತಿ ಯಾಕೆ ಬರ್ತಾ ಇದೆ ಅಂತ ಹೇಳ್ಕೊಂಡು. ಆವಾಗ ಅವರು ಒಂದು ಮಾತು ಹೇಳಿದ್ರಿ, ಏನಂತ ಹೇಳಿದ್ರೆ, ಈ ಒಂದು ಒಳಹರಿವು ಏನು ಎಲ್ಲ ಸೈಡ್ನಿಂದ ಏನು ಬರ್ತದೆ ಅದರ ನಮಗೆ ಅಂದಾಜು ಸಿಗ್ತಾ ಇಲ್ಲ. ಕೊಡಸಳ್ಳಿ ಮತ್ತೆ ಕದ್ರಾ ಡ್ಯಾಮಿಂದ ಅಷ್ಟೇ ನಮಗೆ ಅಂದಾಜು ಸಿಗ್ತದೆ. ಅದರಿಂದ ಈ ನೀರು ಕೈಗಾ ಮೇಲೆ ಹೋದರೆ ಕೈಗಾದಲ್ಲಿ ಪರಿಣಾಮ ಆಗ್ತದೆ ಅಂತ ಈ ಗೇಟನ್ನು ಹೋದ ಸಲ ಬಿಟ್ಟಿದ್ರು ಅಂತ ಹೇಳಿ. ಹೋದ ಸಲದು ಏನು ಇವರು ಆ ಅಂದಾಜು ಪಟ್ಟಿ ಮತ್ತೆ ಏನು 10,000 ಮನೆ ಕೊಡ್ತೆ ಅಂತ ಹೇಳಿದ್ರು, ಇವತ್ತಿನ ತನಕ ಎಲ್ಲ ಮನೆಯವರಿಗೂ ಕೊಡಲಿಲ್ಲ. ಮಲ್ಲಾಪುರ ಪಂಚಾಯತ್ನಲ್ಲಿ ಅದರಲ್ಲೂ ಸಹ ಏನು ಮಾಡಿದ್ದಾರೆ, ಯಾರಿಗೆ ಸಿಗಬೇಕಿತ್ತು ಅದು ಸಿಗಲಿಲ್ಲ, ಯಾರಿಗೆ ಸಿಗಬಾರ್ದಿತ್ತು ಅವರಿಗೂ ಸಿಗಲಿಲ್ಲ. ಇಂಥ ಪರಿಸ್ಥಿತಿ 2019 ಇಂಥ ಪರಿಸ್ಥಿತಿಯನ್ನು ಅವ್ರು ತಂದಿಟ್ಟಿದ್ದಾರೆ. ಇವತ್ತು ನಾನು ಈಗ ಇಲ್ಲಿ ಬಂದಾಗ ನಾವು ಅಲ್ಲಿ ಗಂಜಿ ಕೇಂದ್ರಕ್ಕೆ ಅವರು ವಿಸಿಟ್ ಮಾಡಿದ್ವಿ. ಅಲ್ಲಿ ಶಾಸಕರು ಬಂದ್ರಂತ ನಮಗೆ ಸುದ್ದಿ ಬಂದಾಗ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಹೇಳಿದ್ರು, ತಾವು ಅಲ್ಲಿ ಹೋಗ್ತೇವೆ, ಇಲ್ಲಿಯ ಬಗ್ಗೆ ನಾವು ಚರ್ಚೆ ಮಾಡ್ತೇವೆ ಅಂತ ಜನರು ಎಲ್ಲರೂ ಹೋಗಿದ್ರು. ಅವರು ಏಕಾಏಕಿ ಪ್ರೆಸ್ ಮೇಲೂ ಸಹ ನೀವು ಹೆಂಗ ತಿರುಗ್ತೀರಿ, ಅವರೊಟ್ಟಿಗೆ ತಿರುಗ್ತೀರಿ, ಇವರೊಟ್ಟಿಗೆ ತಿರುಗ್ತೀರಿ, ಪಾಲಿಟಿಕ್ಸ್ ಮಾಡ್ತೀರಾ ಅಂತ ಹೇಳ್ತಾ ಇದ್ದಾರೆ. ಅಮ್ಮ, ನಿಮ್ಗೆ ಕೈಕಾಲು ಹಿಡಿದು ಕೇಳ್ತಾ ಇದ್ದೇನೆ, ಇದು ಪಾಲಿಟಿಕ್ಸ್ ಮಾಡುವಂತ ಟೈಮ್ ಅಲ್ಲ. ನೀನು ಬಂದಂತ ಒಂದು ಗ್ರಾಮ ಏನು ಪಂಚಾಯತ್ ಉಂಟಲ್ಲ, ಅದರಲ್ಲಿ ಹೆಚ್ಚಿನ ಅಂಶದಲ್ಲಿ ಲಾಸ್ ಆಗಿದೆ. ಸುಮಾರು 300 ಮೇಲೆ ಮನೆಗಳು ಹೋಗಿದ್ದಾವೆ. ಇವತ್ತು ಜಿಲ್ಲಾಡಳಿತ ಕೇಳಿದ್ರೆ ಕೇವಲ 200 ಮನೆ ಡಿಸ್ಟಿಕ್ಟ್ ನಲ್ಲಿ ಹೋಗಿದೆ ಅಂತ ಹೇಳ್ತಾರೆ. ಇದು ಒಂದೇ ಪಂಚಾಯತ್ನಲ್ಲಿ 350 ಮನೆಗಳು ಹೋಗಿದ್ದಾವೆ. ಇಲ್ಲಿ ಜನ ಏನು ಇದ್ದಾರಲ್ಲ, ಎಲ್ಲ ಮನೆ ಸಂಪೂರ್ಣ ನಾಶ ಆದವ್ರ ಮನೆನೇ ಇಲ್ಲಿ ಇದೆ, ಇಲ್ಲಿ ಜನನೇ ಇದ್ದಾರೆ. ಅವರಿಗೆ ಏಕಾಏಕಿ ನೀವು ಎಲ್ಲಿ ಹೊರಗಿನ ಬಂದಿದ್ದು, ನಿಮ್ಗೆ ಇಲ್ಲಿ ಏನು ಸಂಬಂಧ, ನಿಮ್ಗೆ 1 ಗುಂಟೆ ಜಾಗ ಕೊಡ್ತೇವೆ, ಬೇಕಾದಲ್ಲಿ ಹೋಗಿ ನಿಲ್ಲಿ ಅಂತ ಹೇಳಲಿಕ್ಕೆ ಯಾರ ಸರ್ಕಾರದಿಂದನೂ ಸಾಧ್ಯ ಇಲ್ಲ. ಇವರು ಕೆಲಸ ಮಾಡ್ತಾರೆ ಅಂತ ಹೇಳ್ಕೊಂಡು ಇವತ್ತು NPC KPC ಇಲ್ಲಿ ಜೀವಂತ ಉಳಿದಿದ್ದಾರೆ. ಸುರಿಸಿ ನಮ್ಮ ರಾಜ್ಯಕ್ಕೆ, ನಮ್ಮ ದೇಶಕ್ಕೆ ಇವತ್ತು ಏನ್ ಮಾಡ್ತಾ ಇದ್ದಾರೆ, ರಕ್ಷಣೆ ಮಾಡ್ತಾ ಇದ್ದಾರೆ, ಎಲೆಕ್ಟ್ರಿಸಿಟಿಯನ್ನ ಕೊಡ್ತಾ ಇದ್ದಾರೆ. ಇವಳು ಬಂದು ಏಕಾಏಕಿ ನೀವು ಎಲ್ಲಿಂದ ಹೊರಗಿನ ಬಂದವರು ಇಲ್ಲಿ ಏನು ಮಾಡ್ತೀರಿ ಅಂತ ಕೇಳುವಂತ ಒಂದು ಸೌಜನ್ಯತೆ ಇಲ್ಲದಂತ ಒಂದು ಮಾತನ್ನು ಏನು ಆಡಿದ್ದೀರಿ. ದಯವಿಟ್ಟು ಕಂಟ್ರೋಲ್ನಲ್ಲಿ ಇರಿ, ಆದಷ್ಟು ಕಂಟ್ರೋಲ್ ಮಾಡಿ ಜನರಿಗೆ ಸಾಂತ್ವನ ಹೇಳಿ. ಆದರೆ ನಿಮ್ಮ ಹತ್ರ 2 ಗುಂಟೆ ಕೊಡಿ, ಇಲ್ದಿದ್ರೆ ನಾವು ಇವತ್ತು ಚಾಲೆಂಜ್ ಮಾಡಿ ಹೇಳ್ತೇವೆ ಏನಂತ ಹೇಳಿದ್ರೆ, ನಾವು ಹೋರಾಟದ ಮೂಲಕ ಇದನ್ನ ತಗೊಳ್ತೇವೆ. ನಾವು ಹೋರಾಟ ಮಾಡ್ತೇವೆ. ಯಾಕಂತ ಹೇಳಿದ್ರೆ ಹನ್ಕುಂಡದಿಂದ ಹಿಡಿದು ಕದ್ರಾ ತನಕ, ಮಲ್ಲಾಪುರದಿಂದ ಹಿಡಿದು ಕಿನ್ನರ್ ತನಕ ಇವತ್ತು ಏನಾಗಿದೆ, ನೀರು ಫ್ಲಡ್ ಆಗಿ ಹೋಗಿದೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಜನ ಸಂಕಷ್ಟದಲ್ಲಿದ್ದಾಗ ಇವರು ಶಾಸಕರು ತಮ್ಮ ಒಂದು ಕರ್ತವ್ಯವನ್ನು ನಿಭಾಯಿಸಬೇಕು. ನಿನ್ನೆ ಇವರು ಬಂದಿದ್ರು, ಯಾರು ನಮ್ಮ ಸಚಿವರು ಬಂದಿದ್ರು. ಸಚಿವರು ಒಂದು ಹೇಳಿಕೆಯನ್ನು ಕೊಟ್ಟರು, ಏನು ಇಲ್ಲಿ ಕೆಲವು ಕಡೆ ಏನಾಗಿದೆ, ನಾವು ಜನ ಒಂದೊಮ್ಮೆ ಸ್ಥಳಾಂತರಿಸಬೇಕಾದ ಜಾಗ ಇಲ್ಲ ಅಂತ ಹೇಳ್ಕೊಂಡು ಅವ್ರು ಹೇಳಿದ್ರು ನಿಯತ್ನಲ್ಲಿ, ಏನು ತಾನು ಫಾರೆಸ್ಟ್ ಲ್ಯಾಂಡ್ ಆದ್ರೂ ಅದನ್ನು ಪ್ರಯತ್ನ ಮಾಡಿ ನಿಮ್ಗೆ ಕೊಡಿಸ್ತೇನೆ, ಅದು ನಮಗೆ ಅಭಿಮಾನ. ಇಂಥ ಒಂದು ಟೈಮ್ನಲ್ಲಿ ಅದು ಅಭಿಮಾನದ ಮಾತು. ಇದನ್ನು ಬಿಟ್ಟು ನೀವು ಎಲ್ಲಿ ಬೇಕಾದಲ್ಲಿ ಹೋಗಿ ಅಡವಿಯಲ್ಲಿ ಬೇಕಾದ್ರೆ ಇರಿ ಅಂತ ಹೇಳುವ ಮಾತನ್ನ ನಾವ್ಯಾರು ಅಂಜಿಕೆಯಿಂದ ಇರುವಂತ ನಿಮ್ಗೆ ಯಾರಿಗೂ ಅವಶ್ಯಕತೆ ಇಲ್ಲ. ನಿಮ್ಗೆ ಇದೇ ಸ್ಥಳದಲ್ಲಿ, ಇಲ್ಲಿಯೇ ಜಾಗದಲ್ಲಿ ಇವರಿಗೆ ನಾವು ಸರ್ಕಾರದಲ್ಲಿ ಒತ್ತಾಯ ಮಾಡ್ತೇವೆ. ಮತ್ತೆ ಕೈಗಾದಿಂದ ಏನು CSR ಫಂಡ್ ಉಂಟಲ್ಲ, ಈ ಜಾಗದಲ್ಲಿ CSR ಫಂಡ್ ಅಲ್ಲಿ ಅವ್ರ ಮನೆ ಕಟ್ಕೊಡ್ಬೇಕು. CSR ಫಂಡ್ ಅನ್ನ ಬೇರೆ ಕಡೆ ಯೂಸ್ ಮಾಡಬಾರ್ದು. ಇಲ್ಲಿಯ ಏನು ಆ ರೇಷಿಯೋ ಬರ್ತದೆ ಬೆನಿಫಿಷಿಯರಿ, ಆ ಬೆನಿಫಿಷಿಯರಿ ಅಮೌಂಟ್ ಅನ್ನ ಇಲ್ಲಿ CSR ಫಂಡ್ ನಲ್ಲಿ ಜನರಿಗೆ ಮನೆ ಕಟ್ಕೊಡ್ಬೇಕು. ಅದೇ ಪ್ರಕಾರ ಕದ್ರಾ ಜಲಾಶಯದ ಏನು ಇದು ಉಂಟಲ್ಲ, ಅವರು ಆರಾಮಾಗಿದ್ದಾರೆ. ಇದ್ರೊಳಗೆ ಯಾರು ಒಬ್ರು ಕಾಣ್ತಾ ಇಲ್ಲ. ನಿನ್ನೆಯಿಂದ ಇವತ್ತು 3 ದಿವಸ ಆಯ್ತು,
ಯಾರು ಕದ್ರಾದ ಆಫೀಸರ್ಸ್ ಇರಬಹುದು ಅಥವಾ ಕೈಯ ಆಫೀಸರ್ಸ್ ಇರಬಹುದು, ಯಾರು ವಿಸಿಟ್ ಮಾಡಿಲ್ಲ, ಯಾರು ವಿಸಿಟ್ ಮಾಡಿಲ್ಲ. ಒಂದು ಲೋಟ ನೀರು ಸಹ ಕೊಳ್ಳಿಲ್ಲ ಅಂತ ಜನ ಹೇಳ್ತಾ ಇದ್ದಾರೆ. ನಿಮಗೆ ಮತ್ತೊಂದ್ಸಲ ನಾವು ರಸ್ತೆ ಅಡ್ಡ ಹಾಕಿ ನಿಮ್ಗೆ ನಾವು ಬುದ್ಧಿ ಕಲಿಸ್ತೇವೆ. ನಾವು ಜನರಿಗೆ, ನೀವು ನಮ್ಮ ಜನರಿಗೆ ಏನು ನೀವು ಒತ್ತಾಯ ಪೂರ್ವಕವಾಗಿ ಕೆಲಸ ಮಾಡಿಸ್ಕೊಂಡು ಅವರಿಗೆ ರಸ್ತೆ ಮೇಲೆ ಹಾಕ್ಲಿಕ್ಕೆ ನೋಡ್ತಾ ಇದ್ದೀರಲ್ಲ, ನಿಮ್ಮ ಕ್ವಾರ್ಟರ್ಸ್ ನಲ್ಲಿ ನೀವು ಇರುವಂತ ಯಾವುದು ಇದೇ ಇದು ಕನ್ಸ್ಟ್ರಕ್ಷನ್ ನಿಮ್ಗೆ ಗೊತ್ತುಂಟು, ಅದ್ರಲ್ಲಿ ಏನು ಉಂಟು ಅಂತ ಹೇಳ್ಕೊಂಡು ಅದ್ರದ್ದು ಸರಿ ಇಲ್ಲ. ಫೌಂಡೇಶನ್ಸ್ ಎಲ್ಲ ಕೊಳ್ಳೆ ಹೊಡೆದುಕೊಂಡು ನೀವು ಇಲ್ಲಿ ಜೀವನ ಮಾಡ್ತಾ ಇದ್ದೀರಿ. ದಯವಿಟ್ಟು ಕೈಗಾ ಮತ್ತೆ ಕದ್ರಾದವರಿಗೆ ನಾನು ಇವತ್ತು ಹೇಳ್ತೇನೆ, CSR ಫಂಡ್ ನಲ್ಲಿ ನೀವು ಇಲ್ಲಿ ಅವರಿಗೆ ಜಾಗ ಅಲಾಟ್ ಮಾಡಿಕೊಂಡು ಪ್ರತಿ ವರ್ಷ 3 ವರ್ಷ ಆಯ್ತಿದ್ದು ಮತ್ತೆ ನಡೆಯುವುದಿಲ್ಲ. ನೀವು ಅವರಿಗೆ ಮನೆಯನ್ನ ಕಟ್ಕೊಡ್ಬೇಕು, ಒಳ್ಳೆ ಜಾಗವನ್ನು ಕೊಡಬೇಕು ಅಂತ ನಾನು ಒತ್ತಾಯ ಮಾಡ್ತೇನೆ. ಇಲ್ಲ ಇನ್ನು ಮುಂದೆ ನೀವು ನೀರು ಬಿಡುವಾಗ 1 ತಿಂಗಳ ಹಿಂದೆ ನೀರು ಬಿಡ್ತಾ ಇರಿ. ಒಂದೇ ಸಲ 10 ಗೇಟ್ ಬಿಡುದು ಯಾವ ಅವಶ್ಯಕತೆ ಇದೆ? ಯಾವ ಅವಶ್ಯಕತೆ, ಯಾವ ಪುರುಷಾರ್ಥವನ್ನು ಮಾಡಿದಿರಿ ನೀವು? ಆ 2ನೇ ದಿವಸ ಯಾಕೆ ಬಿಡ್ಲಿಲ್ಲ? ಒಂದೇ ದಿವಸ 10 ಗೇಟ್ ಅನ್ನ ಬಿಟ್ಟು ರಸ್ತೆಯವರಿಗೆ ಜನರಿಗೆ ಅತಂತ್ರ ಮಾಡಿದಂತ ನಿಮ್ಮಂತ ನಿಷ್ಕಾಳಜಿ ಸರ್ಕಾರ ಮತ್ತು ನಿಷ್ಕಾಳಜಿ ಈ ಕದ್ರಾ ಏನು ಕೆಪಿಸಿಯನ್ನ ನಾನು ಎಲ್ಲರ ಪರವಾಗಿ ಹೇಳ್ತೇನೆ. ನಿಮ್ಗೆ ವಾರ್ನಿಂಗ್ ಕೊಡ್ತಾ ಇದ್ದೇನೆ, ಇನ್ನು ಮುಂದೆ ಇದು ನಡೆಯುವುದಿಲ್ಲ ಅಂತ ಹೇಳ್ಕೊಂಡು ಹೇಳಿಕ್ ಬಯಸ್ತೇನೆ. ಸ್ವಲ್ಪ ಆ ಬದಿಗೆ ಹೋಗ್ತೀರಾ?